ಅಬ್ಬಾಸ್ ಹಾಜಿ ಪೆರಿಬೈ, ಮಾಜಿ ಅಧ್ಯಕ್ಷರು 407 ಜುಮಾ ಮಸೀದಿ. ರಾಜೇಶ್ ಉಚ್ಚಿಲ, ಮಾಜಿ ಅಧ್ಯಕ್ಷರು ಸೋಮೇಶ್ವರ ಪುರಸಭೆ. ಅಬ್ದುಲ್ ಅಜೀಜ್ ಮನ್ನಾನಿ, ಸದರ್ ಹಯಾತುಲ್ ಇಸ್ಲಾಂ ಮದ್ರಸಾ. ಮೊಹಮ್ಮದ್ ಅಲಿ ಜಿಐ, ಅಧ್ಯಕ್ಷರು ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್. ಸಿದ್ದೀಕ್ ಉಚ್ಚಿಲ್, ಅಧ್ಯಕ್ಷರು ಅಫೀಫಾ ಫ್ರೆಂಡ್ಸ್ ಸರ್ಕಲ್. ಮಿಸ್ಟರ್ ಅದ್ನಾನ್, ಅಧ್ಯಕ್ಷ ಕಾರ್ಯದರ್ಶಿ ಮ್ಯಾಕ್ ಬ್ರದರ್. ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಷ್ಟ್ರೀಯ ಹೆದ್ದಾರಿ 66 ಮಂಗಳೂರಿನಿಂದ ಹಿಡಿದು ಈ ಪ್ರದೇಶದ ಮೂಲಕ ತಲಪಾಡಿವರೆಗೂ ರಸ್ತೆಯ ಎರಡೂ ಭಾಗಗಳಲ್ಲಿ ಹಲವಾರು ತ್ಯಾಜ್ಯಗಳನ್ನು ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ. ಹಾಗೆ ಈ ಪ್ರದೇಶವು ಒಂದು ಸಮಯದಲ್ಲಿ ತ್ಯಾಜ್ಯದ ಒಂದು ಗೂಡಾಗಿತ್ತು. ಸೊ ಎಲ್ಲರೂ, ಈ ಸ್ಥಳೀಯರೆಲ್ಲರೂ ಈ ತ್ಯಾಜ್ಯಗಳನ್ನು ಈ ಪ್ರದೇಶದಲ್ಲಿ ತಂದು ಸುರಿಯುತ್ತಿದ್ದುದರಿಂದ ಎಲ್ಲ ನಾಗರಿಕರಿಗೆ ಹಲವಾರು ರೋಗಗಳನ್ನು ಈ ಸಂದರ್ಭದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇತ್ತು. ಈ ಒಂದು ಸನ್ನಿವೇಶದಲ್ಲಿ ಇದಕ್ಕೆ ಒಂದು ಸಂಪೂರ್ಣವಾದ ಪರಿಪೂರ್ಣ ಪರಿಹಾರವನ್ನು ಕಂಡು ಹಿಡಿಯಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಆತ್ಮೀಯ ಮಿತ್ರರು, ಊರಿನ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ರಹೀಂ ಉಚ್ಚಿಲ್ ಹಾಗೂ ಹಿದಾಯತುಲ್ಲಾ ಮಾರಿಪಳ್ಳ ಇವರ ಸಂಘಟಿತ, ಅದೇ ರೀತಿ ನಮ್ಮೆಲ್ಲ ಊರಿನ ಸ್ನೇಹಿತರ ಸಂಘಟಿತ ಪ್ರಯತ್ನದಿಂದ ಈ ಒಂದು ಸಣ್ಣ ಅತಿ ಚಿಕ್ಕದಾದ ಚೊಕ್ಕವಾದ ಉದ್ಯಾನವನವನ್ನು ಇಲ್ಲಿ ಸ್ಥಾಪಿಸಲಿಕ್ಕೆ ಸಾಧ್ಯತೆ ಆಯಿತು. ಇದಕ್ಕೆ ಪ್ರಪ್ರಥಮವಾಗಿ ರಹೀಂ ಹಾಗೂ ಹಿದಾಯತರವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಸಲ್ಲಿಸುವ ಹಾಗೆ ಈ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಹಯಾತುಲ್ ಇಸ್ಲಾಂ ಮದ್ರಸಾ ಇದರ ಸದರ್ ಮುಅಲ್ಲಿಮ್ ಆದಂತಹ ಜನಾಬ್ ಅಬ್ದುಲ್ ಅಜೀಜ್ ಮನ್ನಾನಿ ಅವರ ದುಆದೊಂದಿಗೆ ಔಪಚಾರಿಕವಾಗಿ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ ಫಾತಿಹಾ. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. صدق الله. الحمد لله رب العالمين والعاقبة للمتقين. حمدا كثيرا طيبا جزيلا مباركا فيه على كل حال. اللهم صل وسلم وبارك على رسولك سيدنا محمد وعلى آل سيدنا ومولانا محمد. أوصل اللهم ثواب قراءتنا وبركة دعائنا أولا منا إلى حضرة نبينا وشفينا ومرشدنا ومنجينا وهادينا وحبيبنا وقرة أعيننا وثمرات فؤادنا محمد صلى الله عليه وسلم. اللهم آته الوسيلة والفضيلة والدرجة العالية الشريفة. اللهم ثم إلى حضرة آبائي وإخواني من الأنبياء والمرسلين وسائر أهل الخير وطاعته أجمعين. اللهم علم قدرا ونور قبورا وعلي درجاتهم في الجنة. اللهم انفعنا بهم وبعلوم وأسرار وأنوار بركات في الدين والدنيا والآخرة. اللهم بحقوقهم بارك لنا في أقوالنا وفي أفعالنا وفي تجاراتنا
وفي سكناتنا وفي حركاتنا وفي أهلنا وفي مالنا وفي اجتماعنا هذا وفي أمرنا هذا بركة تامة كما باركت على عبادك الصالحين. اللهم يسر لنا كل أمر نسير فإن تأسير كل أسير عليك سهل يسير. ربنا آتنا في الدنيا حسنة وفي الآخرة حسنة وقنا عذاب النار. آمين برحمتك يا أرحم الراحمين. وصلى الله تعالى وسلم على خير سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಮನ್ನಾನಿ ಅವರಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಸಣ್ಣ ಉದ್ಯಾನವನ ಪ್ರಾರಂಭಿಸಬೇಕಿದ್ರೆ ರಹೀಮ್ರವರ ಒಂದು ಕನಸಿಗೆ ಬಹುತೇಕ ಪ್ರೋತ್ಸಾಹ ದೊರೆಯುವುದಕ್ಕಿಂತಲೂ ಹೆಚ್ಚಾಗಿ ಎಲ್ಲರಿಂದಲೂ ಅವರಿಗೆ ಅವರಿಗೆ ಯಾವುದೇ ರೀತಿಯಾದ ಪ್ರೋತ್ಸಾಹವನ್ನು ಯಾರು ಕೊಡಲಿಲ್ಲ. ಈ ಪ್ರದೇಶದಲ್ಲಿ ತ್ಯಾಜ್ಯಗಳನ್ನು ಹಾಕ್ತಾ ಇರಬೇಕಿದ್ರೆ ನಾವು ಇಲ್ಲಿನ ಹಲವಾರು ಸಂಘ ಸಂಸ್ಥೆಗಳ ಮುಖಾಂತರ ಮನೆಗೆ ಸೋಮೇಶ್ವರ ಪುರಸಭೆಯಿಂದ ಒಂದು ಬೋರ್ಡ್ ಅನ್ನು ಸ್ಥಾಪಿಸಿದ್ರು, ಇಲ್ಲಿ ಯಾರು ತ್ಯಾಜ್ಯಗಳನ್ನು ಹಾಕಬಾರದು ಅಂತೇಳಿ. ಆದರೆ ನಮ್ಮ ಜನರೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆ ಬೋರ್ಡ್ ಅಲ್ಲಿರುವ ತ್ಯಾಜ್ಯಗಳನ್ನು ಹಾಕಬಾರದು ಅಂತೇಳಿ ಅದನ್ನು ಓದಿಕೊಂಡು ಅಲ್ಲೇನೆ ತ್ಯಾಜ್ಯಗಳನ್ನು ಸುರಿತಾ ಇದ್ರು. ನಮ್ಮ ಭಾರತದ ಪ್ರಧಾನಮಂತ್ರಿಗಳ ಒಂದು ಮಹತ್ವದ ಯೋಜನೆಯಾದ ಸ್ವಚ್ಛ ಭಾರತ್ ಯೋಜನೆಯನ್ನು ಸಾಕಾರಗೊಳಿಸಲು ರಹೀಂ ಮತ್ತವರ ತಂಡದ ಈ ಒಂದು ಶ್ಲಾಘನೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣಕ್ಕೋಸ್ಕರ ನಾನು ಶ್ರೀಯುತ ಚಂದ್ರಶೇಖರ್ ಹುಚ್ಚೂರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ರಹೀಮ್ರವರು ಒಂದು ಕನಸನ್ನು ಕಂಡಿದ್ದರು. ಈ ಪರಿಸರದಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗಿ ಬಹುತೇಕ ಜನರಿಗೆ ಇವತ್ತು ತ್ಯಾಜ್ಯವನ್ನು ಒಂದು ಹಾಕುವಂಥ ಒಂದು ಜಾಗ ಇದಾಗಿತ್ತು. ಇದಕ್ಕೆ ಏನು ಪರಿಹಾರ ಅಂಥೇಳಿ ಹುಡುಕಿಕೊಂಡಾಗ ಅವರಿಗೆ ಏನಾದರೂ ಒಂದು ನಾವು ಸಾರ್ವಜನಿಕವಾಗಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ರಹೀಮ್ ಅವರು ಈ ಭಾಗದಲ್ಲಿ ಏನಾದರೂ ಒಂದು ಉದ್ಯಾನವನವನ್ನು ಮಾಡಿದಾಗ ಇದಕ್ಕೊಂದು ಒಳ್ಳೆಯ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಎನ್ನುವಂಥ ಒಂದು ಒಳ್ಳೆಯ ಯೋಚನೆ ಅವರಿಗೆ ಬಂದಿದ್ದು ನಿಜವಾಗಿ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ. ನನಗೆ ರಹೀಮ್ ಅವರು ಭಾಳಷ್ಟು ವರ್ಷದಿಂದ ನನ್ನ ಆತ್ಮೀಯರಾಗಿರಿಕೊಂಡು ನನ್ನ ಚಂದ್ರೋದಯ ಇಂಡಸ್ಟ್ರೀಸಿನ ಪಕ್ಕದಲ್ಲೇ ಸಾಮ್ಯಾನದ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಅವರ ಒಂದು ವೃತ್ತಿಯ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿ ಅವರ ಹತ್ರ ಭಾಳಷ್ಟು ಇರುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಾಗ ಅವರು ಕರೆದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಒಂದು ಜನರು ಅದನ್ನು ಹೋಗೊಟ್ಟು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರಂತ ಹೇಳಿದರೆ ಅವರು ಇಟ್ಟಿರ್ತಕ್ಕಂಥ ಜನರ ಮೇಲೆ ಪ್ರೀತಿ ವಿಶ್ವಾಸ ಆ ಒಂದು ಬಾಂಧವ್ಯ ಇದ್ದದ್ದರಿಂದ ಎಲ್ಲ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಅವರು ಮಾಡಿರ್ತಕ್ಕಂಥ ವೃತ್ತಿ ಕೂಡ ಭಾಳಷ್ಟು ಯಶಸ್ವಿಯಾಗಿ ಒಂದು ನಿರ್ವಹಣೆ ಆಗಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ನಾನು ಕಂಡಿದ್ದೇನೆ. ಹಲವಾರು ವರ್ಷಗಳಿಂದ ಇವತ್ತು ಈ ಒಂದು ಪರಿಸರದಲ್ಲಿ ಯಾರಿಗಾದರೂ ಒಂದು ಆರ್ಥಿಕವಾಗಿ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಒಂದು ಮಗಳ ಮದುವೆಯ ಸಂದರ್ಭ ಇರ್ಬೋದು ಅಥವಾ ಏನಾದರೂ ಒಂದು ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರಿಗೆ ಆರ್ಥಿಕವಾಗಿ ಆ ಒಂದು ಚೇತರಿಕೆ ಮಾಡಲಿಕ್ಕೆ ವೈದ್ಯರಿಗೆ ಕೊಡುವಂಥದ್ದು, ಒಂದು ಮದ್ದನ್ನು ತರಲಿಕ್ಕೆ ಅನಾನುಕೂಲವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಒಂದಷ್ಟು ಗುರುತಿಸಿರ್ತಕ್ಕಂಥ ಜನರನ್ನು ಅವರು ಮಾತಾಡಿಕೊಂಡು ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವ್ರಿಗೆ ಸಾಂತ್ವನದ ಒಂದು ಧೈರ್ಯವನ್ನು ನೀಡುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ ಅಂತ ಹೇಳಿದರೆ ನಿಜವಾಗಿ ಅವರು ಒಳ್ಳೆಯ ಮನಸ್ಸು. ಅವರು ಏನು ಕನಸನ್ನು ಈಗ ನಮ್ಮ ಮಿತ್ರರು MC ಮಾಡುವಾಗ ಹೇಳಿದರು, ಅವರು ಏನು ಒಂದು ಒಳ್ಳೆಯ ಕನಸನ್ನು ಇವತ್ತು
ಯೋಚನೆ ಮಾಡಿದರೆ ಕನಸು ಖಂಡಿತವಾಗಿ ನನಸಾಗಬೇಕಿದ್ರೆ ಅವರು ಮಾಡಿರ್ತಕ್ಕಂಥ ಕಾಯಕದಲ್ಲಿ ಆ ಒಂದು ದೇವರಿಗೆ ಒಂದು ಖುಷಿಯಾಗಿ ಅವರಿಗೆ ಪೂರ್ಣ ಪ್ರಮಾಣದ ಆಶೀರ್ವಾದ ಇದೆ ಅಂತ ಹೇಳಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತದೆ. ನಮ್ಮೆಲ್ಲರೂ ಈಗ ಮಜೀದಾಜಿ ಇವರತ್ರ ಕೂಡ ಮಾತಾಡಿದಾಗ ಭಾರಿ ಒಂದು ಒಳ್ಳೆಯ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹುಡುಗ ಖಂಡಿತವಾಗಿಯೂ ನಮ್ಮ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಬೇಕು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಈ ಭಾಗದಲ್ಲಿ ನಮ್ಮ ಪರಿಸರದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಆಗಬೇಕಿದ್ರೆ ಈ ಭಾಗದಲ್ಲಿ ಇವರು ಮಾಡಿರ್ತಕ್ಕಂಥ ಉದ್ಯಾನವನ ನಿಜವಾಗಿಯೂ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡುವಾಗ ಕೆಲವರಿಗೆ ಅದರಲ್ಲಿ ಹೊಟ್ಟೆ ಕಿಚ್ಚು ಬರುವಂತಹ ಸಂದರ್ಭ ಕೂಡ ಇತ್ತು. ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಮುಖಂಡರಿಗೆ ಕಂಪ್ಲೇಂಟನ್ನು ನೀಡುವ ಮುಖಾಂತರ ಆ ಒಂದು ಅದಕ್ಕೆ ತಡೆಯನ್ನು ಕೂಡ ತಂದಿರತಕ್ಕಂಥ ಕಾರ್ಯಗಳು ಆಗಿದೆ. ನನ್ನ ಹತ್ರ ರೈಮ್ ಅವರು ಹೇಳಿದರು, ಉಚ್ಚಿಲ್ರೆ ದಯಮಾಡಿ ನನಗೆ ನಾನು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇನೆ, ಯಾರೋ ಒಂದು ಅದಕ್ಕೆ ಕಂಪ್ಲೇಂಟನ್ನು ಕೊಟ್ಟು ನನ್ನ ಒಂದು ಒಳ್ಳೆಯ ಒಂದು ವಿಚಾರಕ್ಕೆ ನನ್ನ ಕನಸಿಗೆ ಧಕ್ಕೆಯನ್ನು ತರ್ತಿದ್ದಾರೆ, ಅದಕ್ಕೊಂದು ಸ್ವಲ್ಪ ಮಾತಾಡಬೇಕಂತ ಹೇಳುವಾಗ ಈ ಒಂದು ಹೈವೇಯ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಪ್ರಮುಖರಿಗೆ ಮಾತಾಡಿ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇಲ್ಲಿ ತ್ಯಾಜ್ಯ ಹಾಕಿ ಒಂದು ದುರ್ವಾಸನೆಯನ್ನು ಮೂಡಿರ್ತಕ್ಕಂಥದ್ದನ್ನು ಇವತ್ತು ಒಳ್ಳೆಯ ಉದ್ಯಾನವನ ಮಾಡಿ ಪರಿಮಳವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಅವರು ಮಾಡ್ತಿದ್ದಾರೆ. ದಯಮಾಡಿ ಅದಕ್ಕೆ ನೀವು ಆಕ್ಷೇಪಣೆಯನ್ನು ಮಾಡಬಾರ್ದು. ಏನಾದರೂ ಶಾಶ್ವತವಾಗಿರ್ತಕ್ಕಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿದರೆ ನಾವು ಕೂಡ ಅದಕ್ಕೆ ನಿಮಗೆ ಸಹಕಾರ ಮಾಡ್ತೇವೆ. ಅದು ಕೂಡ ಒಂದು ಸರ್ಕಾರ ಮಾಡುವಂಥ ಕಾರ್ಯಕ್ರಮಗಳಿಗೆ ಖಂಡಿತವಾಗಿಯೂ ನಮಗೆ ಅದಕ್ಕೆ ವಿರೋಧವನ್ನು ಮಾಡ್ತಾ ಇಲ್ಲ, ಮಾಡೋದು ಕೂಡ ನಾವಿಲ್ಲ, ಮಾಡುವವರನ್ನು ಕೂಡ ಬಿಡುವುದಿಲ್ಲ. ಅದಕ್ಕೋಸ್ಕರ ಒಳ್ಳೆಯ ಕಾರ್ಯಕ್ರಮ ಮಾಡುವುದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ನೀವು ಸಹಕಾರವನ್ನು ಕೊಡಬೇಕು. ಇಲ್ಲಿ ನೆಟ್ಟಿರ್ತಕ್ಕಂಥ ಒಂದು ಗಿಡ ಮರಗಳಿಗೆ ಎಷ್ಟು ವರ್ಷದಿಂದ ಅದಕ್ಕೆ ನೀರನ್ನು ಹೊಯ್ಯುವಂಥ ಅದನ್ನು ಪೋಷಿಸುವಂಥ ಕೆಲಸಗಳನ್ನು ಕೂಡ ಯಾರೂ ಮಾಡ್ತಿಲ್ಲ. ಇಂಥ ಉದ್ಯಾನವನವನ್ನು ನಿರ್ಮಾಣ ಮಾಡಿದಾಗ ಏನು ಅದು ಗಿಡಗಳನ್ನು ನೆಟ್ಟಿದ್ದಾರೆ ಅದಕ್ಕೆ ನೀರು ಹೆರೆದು ಅದನ್ನು ಪೋಷಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಿದ್ದಾರೆ. ನಿಜವಾಗಿಯೂ ದೇವರು ಮೆಚ್ಚುವಂಥ ಕೆಲಸವನ್ನು ಅವರ ಮಾಡ್ತಿದ್ದಾರೆ ಎನ್ನುವಂಥ ಮಾತನ್ನು ಅವರ ಹತ್ರ ಹೇಳಿದರು. ಅದಕ್ಕೆ ಹೇಳಿದರು, ಚಂದ್ರಣ್ಣ ನಾನು ಕಂಪ್ಲೇಂಟನ್ನು ನಾವೊಂದು ಸರ್ಕಾರಿ ಇದರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಸ್ವೀಕರಿಸಬೇಕು, ಆ ಸ್ಥಳಕ್ಕೆ ಪರಿಶೀಲನೆಗೆ ಹೋಗಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಚಿಲ್ರೆ ನಾವು ಖಂಡಿತವಾಗಿಯೂ ನೀವು ಹೇಳಿದ ರೈಮ್ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದಾಗ ನನಗೂ ಕೂಡ ಸಂತೋಷ ಆಯಿತು. ಖಂಡಿತವಾಗಿಯೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಇದು ಮಾಡುವವರಿಗೆ ಖಂಡಿತವಾಗಿಯೂ ನಾವು ಪೂರ್ಣ ಪ್ರಮಾಣದ ಅದಕ್ಕೆ ಸಹಕಾರ ಇದೆ. ಇದರೊಟ್ಟಿಗೆ ನಾವು ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಕೈ ಜೋಡಿಸ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಮಾಡುವಂಥ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಈ ಊರಿನವರು ಸಹಕಾರ ಕೊಟ್ಟಾಗ ಈ ಊರು ಅಭಿವೃದ್ಧಿ ಖಂಡಿತ ಆಗ್ತದೆ ಎನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರು ಮಾಡುವಂಥ ಒಳ್ಳೆಯ ಕಾರ್ಯಕ್ರಮ ಅದಕ್ಕೆ ಮಾಡುವಂಥ ಕಾರ್ಯಕ್ರಮಗಳಿಗೆ ಅವರಿಗೆ ಶಕ್ತಿಯನ್ನು ದೇವರು ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೆ ವಂದನೆಗಳನ್ನು ಸಲ್ಲಿಸ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಪೂರ್ತಿಯುತವಾದ ಮಾತುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರಾದ ದೂರದ ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಶ್ರೀಯುತ ಮುಜಫರ್ ಅಹಮದ್ ರವರು. ಈ ಊರಿನ ಉಚ್ಚಿಲ ಅಂತ ಹೇಳಿದರೆ ಇದೊಂದು ಒಳ್ಳೆಯ ಜನರ ಒಂದು ಊರು. ಈ ಒಳ್ಳೆಯ ಜನರಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಒಂದೊಂದು ಪ್ರತಿಭೆ ಇದೆ. ಇದನ್ನು ಕೆಲವನ್ನೆಲ್ಲ ನಾನು ನೋಡಿದ್ದೀನಿ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ. ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯ ಗುಣಗಳಿವೆ, ಕೆಲವು ಒಳ್ಳೆಯ ಮೌಲ್ಯಗಳಿವೆ, ಕೆಲವು ಒಳ್ಳೆಯ ವ್ಯಕ್ತಿತ್ವಗಳು ಕೂಡ ಇವರಲ್ಲಿದೆ. ಅದರಲ್ಲೊಂದು ನಮ್ಮ ರಹೀಮ್ ಅವರು UBM, ನಾವು ಅವರನ್ನು UBM ಅಂತ ಕರಿತೀವಿ. ಅವರ ಹೆಸರು ಅಬ್ದುಲ್ ರಹೀಮ್ ಅಂತೇಳಿ. ನನ್ನಾಗಿ ಅವರು ಕೂಡ ಈ ಊರಿಗೆ ಬೇರೆ ಊರಿಂದ ಬಂದವರು, ಆದರೂ ಕೂಡ ಈ ಊರಿನ ಮೇಲೆ ಅಪಾದ ಒಂದು ಪ್ರೀತಿಯನ್ನು ಇಟ್ಟಂಥ ವ್ಯಕ್ತಿ ರಹೀಮ್ ಅವರು. ಈ ಒಂದು ಕಾರ್ಯಕ್ರಮ ರಹೀಮ್ ಮತ್ತು ಇದಾತ್ ಅವರು ಸೇರಿಕೊಂಡು ಮಾಡಿರೋದು ನಿಜವಾಗ್ಲೂ ಶ್ಲಾಘನೀಯ. ಮತ್ತು ಈಗ ತಾನೇ ನಮ್ಮ ಶ್ರೀ ಚಂದ್ರಶೇಖರ್ ಉಚ್ಚಿರವರು ಹೇಳಿದರು ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ. ಅದು ಇರುವುದೇ, ಏನು ಮಾಡಲಿಕ್ಕೆ ಹೋದರೂ ಒಂದು ಕಂಪ್ಲೇಂಟ್ ಕೊಡುವ ವ್ಯಕ್ತಿ ಒಂದು ಊರಲ್ಲಿ ಇರ್ತಾನೆ. ಆ ಕಂಪ್ಲೇಂಟ್ ಕೊಟ್ಟದ್ದರಿಂದ ಇದು ಪ್ರಾಯಶಃ ಇದು ಇಷ್ಟು ಚೆಂದಾಗಿ ಆಯಿತು. ಇನ್ನೂ ಕಂಪ್ಲೇಂಟ್ ಕೊಡ್ತಾ ಇರಲಿ. ಈಗ ಇಲ್ಲಿಂದ ರಹೀಮ್ ಮತ್ತು ಇದಾತ್ ಅಲ್ಲಿವರೆಗೆ ಮಾಡಿದ್ದಾರೆ, ನಾವೆಲ್ಲ ಸೇರಿಕೊಂಡು ಇದನ್ನು ಗುಡ್ಡೆವರೆಗೆ ಮಾಡುವ. ಇನ್ಶಾ ಅಲ್ಲಾಹ್ ಅದಕ್ಕೆ ತೌಫೀಕ್ ಕೊಡುವಂತಾಗಲಿ. ಯಾಕೆಂತ ಹೇಳಿದರೆ ಯಾವ ಕಾರ್ಯಕ್ರಮ ಮಾಡಿದರೂ ಒಂದಿಬ್ಬರು ಅದರಲ್ಲಿ ಸೂಜಿ ತುತ್ತಾರೆ, ಅದಕ್ಕೇನು ಧೃತಿಗಿಡುವವರಲ್ಲ ನಮ್ಮ ರಹೀಮ್ ಅವರಾಗಲಿ, ಈ ಊರಿನ ಯಾವುದೇ ಸಂಘಟನೆಯವರಾಗಲಿ. ಈ ಊರಿನ ಇನ್ನೊಂದು ಭಾಳ ಒಳ್ಳೆಯ ವಿಷಯ ಅಂತ ಹೇಳಿದರೆ ಯಾವುದೇ ಪಕ್ಷ ಭೇದ ಈ ಊರಲ್ಲಿಲ್ಲ. ಪ್ರತಿಯೊಂದಕ್ಕೂ ನಮ್ಮ ಚಂದ್ರಶೇಖರ್ ಉಚ್ಚಿಲ್ ಪ್ರತಿಯೊಂದು ಕಾರ್ಯಕ್ರಮದ ಮಸೀದಿಯದಿರಲಿ, ಮದ್ರಸಕ್ಕೆ ಸಂಬಂಧಪಟ್ಟದಿರಲಿ, ಯಾವ ಕಾರ್ಯಕ್ರಮ ಕರೆದ್ರೂ ಕೂಡ ಬಂದು ನಿಂತು
ನಾವು ಬರುವಾಗ ಅರ್ಧ ಗಂಟೆ ಲೇಟ್ ಆಗ್ಬೋದು, ಚಂದ್ರಶೇಖರ್ ಉಚ್ಚಿಲ್ ಅರ್ಧ ಗಂಟೆ ಮೊದಲೇ ಬರ್ತಾರೆ. ಸರ್, ಇದನ್ನು ನಾವು ಯಾವತ್ತೂ ಮರೆಯಲ್ಲ. ನಾವು ಯಾವ ರೀತಿ ಇದಕ್ಕೆ ನಿಮಗೆ ಇದನ್ನು ಪೂರ್ತಿಗೊಳಿಸಿ ಕೊಡಬೇಕಂತ ನನಗೆ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸಮಯದಲ್ಲಿ ನಿಮ್ಮ ಬೆಳವಣಿಗೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೇವೆ ಅಂತೇಳಿ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ, ದೂರದಿಂದ ಬಂದರೂ ಕಾರ್ಯಕ್ರಮ ನೋಡಿ ಭಾಳ ಸಂತೋಷ ಆಯಿತು. ಮತ್ತು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಇನ್ನೂ ತುಂಬ ಜನ ಇದ್ದಾರೆ. ಎಲ್ಲರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತಾ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್. ಉದ್ಯಾನವನದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ ಮುಜಫರ್ ಅಹಮದ್ ಅವರಿಗೆ ಧನ್ಯವಾದಗಳು. ಈ ಉಚ್ಚಿಲ ಪ್ರದೇಶದಲ್ಲಿ ಕಳೆದ 10 ವರ್ಷದಿಂದ ಈಚೆಗೆ ಕಸವನ್ನು ಎಲ್ಲಿ ಹಾಕಬೇಕಂತೇಳಿ ನಮ್ಮ ಸಾರ್ವಜನಿಕರಿಗೆ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಎಲ್ಲ ಪರಿಸರದಲ್ಲೂ ಕೂಡ ಅಲ್ಲಲ್ಲಿ ಕಸಗಳನ್ನು ಹಾಕುವಂಥದ್ದನ್ನು ನಾವು ಕಂಡಿದ್ದೇವೆ. ಕೆಲವು ಬಾರಿ ಪ್ರತಿಭಟನೆಗಳು ಕೂಡ ಆಗಿದ್ದಾವೆ. ನಮ್ಮ ಈಗಿನ ಸೋಮೇಶ್ವರ ಪುರಸಭೆ ಆ ಸಮಯದಲ್ಲಿ ಗ್ರಾಮ ಪಂಚಾಯತ್ ಆಗಿತ್ತು. ಆ ಸಂದರ್ಭದಲ್ಲಿ ತಲಪಾಡಿ, ಸೋಮೇಶ್ವರ, ಕೋಟೆಕಾರ ಆಸುಪಾಸಿನ ಗ್ರಾಮಗಳು, ಎಲ್ಲ ಗ್ರಾಮಗಳಲ್ಲಿ ಕೂಡ ಇದೇ ಸಮಸ್ಯೆ ಆಗಿತ್ತು. ಇಲ್ಲಿನ ಕಸ ವಿಲೇವಾರಿ ಮಾಡಲಿಕ್ಕೆ ತುಂಬ ಕಷ್ಟಕರ ಸಾಧ್ಯವಾಗಿತ್ತು. ಆ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆಯ ಗ್ರಾಮ ಪಂಚಾಯತ್ನ ವತಿಯಿಂದ ಚಿಕ್ಕ ಗಾಡಿಯಲ್ಲಿ ಅದನ್ನು ವಿಲೇವಾರಿ ಮಾಡುವಂಥ ಕೆಲಸಗಳನ್ನು ಪ್ರಪ್ರಥಮ ಬಾರಿಗೆ ನಾವು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಜನಗಳು, ನಮ್ಮ ಆತ್ಮೀಯರೆಲ್ಲ ಸೇರಿ ಅದಕ್ಕೆ ಸಹಕಾರವನ್ನು ನೀಡಿದ್ದರು. ಆದರೂ ಕೂಡ ಸಂಪೂರ್ಣವಾಗಿ ಅದು ಫಲಕಾರಿ ಕೊಡಲಿಲ್ಲ. ತದನಂತರ ಸೋಮೇಶ್ವರ ಗ್ರಾಮ ಪಂಚಾಯತ್ ಹೋಗಿ ಸೋಮೇಶ್ವರ ಪುರಸಭೆ ಆಯಿತು. ಆ ಸಂದರ್ಭದಲ್ಲಿ ಕಸ ವಿಲೇವಾರಿ ಹೆಚ್ಚಿನ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಆಯಿತು. ಮನೆ ಮನೆ ಸಂಪರ್ಕ ಆಗಿಕೊಂಡು ಒಂದು ಮನೆಯಲ್ಲಿ 100 ರೂಪಾಯಿಯನ್ನು ಮನೆಯಿಂದ ಕಲೆಕ್ಟ್ ಮಾಡಿಕೊಂಡು ನಾವು ಮಾಡಿದೆವು. ಆದರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಸಗಳು ಬೀಳುವಂಥದ್ದು ಕಡಿಮೆ ಆಗಲಿಲ್ಲ. KC ರೋಡ್ ಆಗಲಿ, ಉಚ್ಚಿಲಾಗಲಿ, ಅದೇ ರೀತಿ ಕೊಲ್ಲಿ ಆಗಲಿ, ಎಲ್ಲ ಕಡೆ ಕೂಡ ಆ ಸಂದರ್ಭದಲ್ಲಿ ಇತ್ತು. ಅಲ್ಲಲ್ಲಿ ಕೆಲವು ಕಡೆಗಳಲ್ಲಿ CC ಕ್ಯಾಮೆರಾವನ್ನು ಅಳವಡಿಸಲಿಕ್ಕೆ ಅಧಿಕಾರಿಗಳು, ಅದೇ ರೀತಿ ನಮ್ಮ ಎಲ್ಲ ಊರಿನ ಜನಗಳು ಸಹಕರಿಸಿದರು. ಆದರೂ ಕೂಡ ಈ ಉಚ್ಚಿಲ ಪರಿಸರದಲ್ಲಿ ಪುನಃ ಅದನ್ನೇ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ರಹೀಮ್ ಉಚ್ಚಿಲರು ಅವರು ಆ ಸಮಯದಲ್ಲೇ ಹೇಳಿದರು, ಇಲ್ಲಿ ಏನಾದರೂ ಒಂದು ಗಾರ್ಡನ್ ಟೈಪಲ್ಲಿ ಮಾಡಬೇಕಿತ್ತು ಅಂತೇಳಿ. ಅದು ನಮಗೆ ಈಗ ಒದಗಿದೆ. ನಮಗೆ ಇವತ್ತಿನ ದಿನ ಸಂತೋಷದ ದಿನ ಅಂತ ನಾನು ಅನಿಸ್ತಾ ಇದ್ದೇನೆ. ಇದಕ್ಕೆಲ್ಲರಿಗೂ ಕೂಡ ರಹೀಮ್ ಅವರು, ಅದೇ ರೀತಿ ಹಿದಾಯತ್ ಅವರು ಎಲ್ಲರೂ ಒಟ್ಟಿಗೆ ಕೂಡ ಈ ಊರಿನ ಎಲ್ಲ ನಾಗರಿಕರು ಸಹಕರಿಸಲಿಕ್ಕೆ ಎಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೇ ರೀತಿ ಇವತ್ತಿನ ಈ ಒಂದು ಶಾಂತಿ ವನ ಧಾಮ ಅಂತೇಳಿ ಹೆಸರಿಟ್ಟಿದ್ದೇವ, ಅದು ಶಾಂತಿಯುತವಾಗಿ ಮುಂದಿನ ದಿನಗಳಲ್ಲಿ ಈ ಸಸ್ಯವನ್ನು ಹೇಗೆ ನಟ್ಟಿದ್ದೀರಾ ಅದು ದೊಡ್ಡ ಹೆಮ್ಮರವಾಗಿ ಈ ಊರಿನ ಜನತೆಗೆ ಒಂದು ಗಾಳಿಯನ್ನು ಕೊಟ್ಟು ಆರೋಗ್ಯವಂತರಾಗಲಿಕ್ಕೆ ಸಹಕಾರಿಯಾಗಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ರಾಜೇಶ್ ಉಚ್ಚಿಲ್ರವರಿಗೆ. ಹಾಗೆ ನಮ್ಮನ್ನು ಉದ್ದೇಶಿಸಿ ಕೆಲವು ತಮ್ಮ ಅನಿಸಿಕೆಗಳನ್ನು ತಿಳಿಸಲು ಹಯಾತುಲ್ ಇಸ್ಲಾಂ ಮದ್ರಸ್ ಇದರ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ಸಲಾಂ ಉಚ್ಚಿಲ್ರವರನ್ನು ಕೇಳಿಕೊಳ್ತಾ ಇದ್ದೆ. ಇವತ್ತಿನ ಈ ದಿವಸ ನಾವೊಂದು ಸುಸಂದರ್ಭ ಒಂದು ವಿರಾಮಕ್ಕೆ ಬೇಕಾದಂಥ ನಾವು ಮಂಗಳೂರು ಕದ್ರಿ ಪಾರ್ಕಿಗೆ ಹೋಗ್ತಿದ್ದೇವೆ. ಆದರೆ ಈಗ ನಾವು ಉಚ್ಚಿಲ ರಹೀಮ್ನವರ RN ಕಲೆಕ್ಷನ್ನ ಪಕ್ಕದಲ್ಲಿ ಬಂದರೆ ನಮಗೆ ಒಳ್ಳೆಯ ಒಂದು ವಾತಾವರಣ ಸಿಗುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಊರಿನ ಒಬ್ಬ ಕಣ್ಮಣಿ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ರಹೀಮ್ರವರು ಒಂದು ವಿಚಾರವನ್ನು ಮಾಡಿದರೆ ಅದನ್ನು 24 ಗಂಟೆಯ ಒಳಗೆ ಮುಗಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿದವರು. ಯಾಕಂದರೆ ಇದನ್ನೇ ಈ ಒಂದು ಗಾರ್ಡನ್, ನಾನಿಲ್ಲಿ ಒಂದು ದಿವಸ ಮಂಗಳೂರಿಂದ ಬರುವಾಗ 2 ದಿವಸ ಮುಂಚೆ ಹೇಳಿದ್ರು ನಾನು ಇಲ್ಲೊಂದು ಗಾರ್ಡನ್ ಮಾಡ್ತೇನೆ ಅಂತ ಹೇಳುವಾಗ ಅಲ್ಲಿ ಮಣ್ಣು ಬಂದಿದ್ದಾಯಿತು, ಕಲ್ಲು ಬಂದಾಯಿತು, ಗಾರ್ಡನ್ಗೆ ಕಂಪೌಂಡ್ ಮಾಡಿ ಎಲ್ಲವನ್ನು ಮುಗಿಸಿದ್ದಾರೆ. ಇದು ಅವರ ಒಂದು ಛಲ. ಈ ವಿಷಯದಲ್ಲಿ ಮಾತ್ರ ಅಲ್ಲ, ಯಾವುದೇ ಒಂದು ವಿಷಯದಲ್ಲಿ ಏನಾದರೂ ಇಂದು ಆಗಬೇಕಾದ್ರೆ ಒಂದು ಫೋನ್ ಮಾಡಿ ಹೇಳ್ತಾರೆ ನಮ್ಮಲ್ಲಿ ಈ ಥರ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಬೆನ್ನಟ್ಟಿ ಮಾಡುವಂತಹ ಒಂದು ಛಲವನ್ನು ಹಿಡ್ಕೊಂಡಂತಹ ಒಂದು ರಹೀಮ್ರವರು ಇವತ್ತು ನಮ್ಮ ಊರಿನ ಎಲ್ಲರಿಗೂ ಈಗ ಮಕ್ಕಳಾಗಿ ಬಂದು ಇಲ್ಲಿ ಕೂತ್ಕೊಳ್ಳುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ನಾನು ನನ್ನ ಪರವಾಗಿಯೂ ನಮ್ಮ ಊರಿನ ಪರವಾಗಿಯೂ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇನ್ನು ಮುಂದೆ ಸಹ ಅವರಿಗೆ ಇಂತಹ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅಲ್ಲಾಹ್ ಅವರಿಗೆ ಸರ್ವಶಕ್ತನಾದ ಅಲ್ಲಾಹ್ ಅವರಿಗೆ ತೌಫೀಕ್ ನೀಡಲಿ ಅಂತ ಹೇಳಿಕೊಳ್ತಾ ನನ್ನ ಈ 2 ಮಾತಿಗೆ ವಿರಾಮ ಹೇಳ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.
ನನ್ನದೇ ಕಿರುಕುಳ ಕೊಟ್ಟಂತಹ ಸ್ಥಳೀಯರು ಇರಬಹುದು, ಅವರೇ ನಾಳೆ ಬಂದು ಇಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡೆಯುವಂತಹ ಸಂದರ್ಭ ದೂರ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮಿಂದ ಆಗಿಲ್ಲ ಅಂತ ಹೇಳಿ ಅಸೂಯೆ ಪಡೋದಕ್ಕಿಂತ ಆಗುವವರು ಮಾಡ್ಲಿ ಅಂತ ಸುಮ್ಮನಿರುವುದೇ ಒಳ್ಳೇದಂತ ತಿಳ್ಕೊಂಡ್ರೆ ಸಮಾಜಕ್ಕೆ ಒಳಿತು. ಇಲ್ಲಿ ದುರ್ಗಂಧದ ಕೇಂದ್ರವಾಗಿದ್ದಂಥ ಸ್ಥಳವನ್ನ ಒಂದು ಪರಿಮಳವಾದ ಪ್ರದೇಶವನ್ನು ಮಾಡಿದವರ ಬೆನ್ನಿಗೆ ನಿಂತವರ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡುವುದು ಬಿಟ್ಟು ಅವರಿಗೆ ಕಿರುಕುಳಗಳನ್ನು ಕೊಟ್ಟು ಇಂಥ ಕೆಲಸಗಳನ್ನು ಮಾಡದಿರಿ ಅಂತ ನಿಷ್ಕ್ರಿಯಗೊಳಿಸೋದಕ್ಕಿಂತ ತಾವು ಸುಮ್ಮನಿದ್ರೆ ಅದು ಸಮಾಜಕ್ಕೆ ಉಳಿತಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ರಹೀಮ್ ಅವರ ಇಂಥ ಎಲ್ಲ ಒಳ್ಳೆ ಕೆಲಸಕ್ಕೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿಕೊಳ್ತಾ ಅವಶ್ಯಕವಾಗಿ ವಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಾಗಿ ನಮ್ಮ ಈ ಒಂದು ಉಚ್ಚಿಲ ಪ್ರದೇಶಕ್ಕೆ ಚಿಕ್ಕ ಉದ್ಯಾನವನ್ನು ನಿರ್ಮಿಸಿದಂತಹ ರಹೀಮ್ ಉಚ್ಚಿಲ್ರವರಿಗೆ ಸ್ಥಳೀಯ ಅಫೀಫಾ ಫ್ರೆಂಡ್ಸ್ ವೆಲ್ಫೇರ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಸಿದ್ದೀಕ್ ಉಚ್ಚಿಲ್ರವರಿಂದ ಒಂದು ಕಿರು ನೆನಪಿನ ಕಾಣಿಕೆಯನ್ನು ನೀಡಲಿಕ್ಕಿದ್ದಾರೆ. ರಹೀಮ್ ರವರನ್ನು ನಾನು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು ಸಿದ್ದೀಕ್ ರವರೇ, ಹಾಗೆ ಧನ್ಯವಾದಗಳು ಅಫೀಫಾ ಫ್ರೆಂಡ್ಸ್ ಟ್ರಸ್ಟ್. ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೇದಿಕೆಯಲ್ಲಿರುವ ಪ್ರೀತಿಯ ಗಣ್ಯರಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ನೆನಪಿಗೋಸ್ಕರ ಸಸಿ ನೆಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲ ಪ್ರೀತಿ ಗಣ್ಯರನ್ನು ಈ ಒಂದು ಸಸಿ ನೆಡುವಂತಹ ಪ್ರದೇಶಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸಲು ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಯುತ ಸಲಾಂ ಉಚ್ಚಿಲ್ರವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೆ. ಬಂದ ಗಣ್ಯ ವ್ಯಕ್ತಿಗಳನ್ನು ಸಹಕರಿಸಿದ ಮಹನೀಯರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದಕ್ಕಿಂತ ಮೊದಲಾಗಿ ನಮ್ಮ ಕಾಡು ಬೆಳೆದರೆ ನಾಡು ಬೆಳೆದ ಹಾಗೆ, ಒಂದು ವನ ಬೆಳೆದರೆ ಅದೊಂದು ಊರೇ ಬೆಳೆದ ಹಾಗೆ, ಒಂದು ಪಾರ್ಕ್ ಉಂಟಾದರೆ ಆ ಪ್ರದೇಶದ ಚಿತ್ರಣವನ್ನೇ ಬದಲಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಆರ್ಯನ್ ಕಲೆಕ್ಷನ್ ರಹೀಮ್ರವರು ಮಾಡಿದ್ದಾರೆ. ನನ್ನ ಪರವಾಗಿ ಮತ್ತು ಊರಿನ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ಆತ್ಮೀಯರಾದಂಥ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ರವರಿಗೆ ನಾನು ಈ ಸಂಸ್ಥೆಯ ಪರವಾಗಿ ನಾನು ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಪ್ರೇರೇಪಿತವಾದಂಥ ಮಾತಾಡಿದಂಥ ನನ್ನ ಆತ್ಮೀಯರು, ನನ್ನ ಬಾಲ್ಯ ಸ್ನೇಹಿತರಾದಂತಹ ಬ್ಯಾಂಗ್ಳೂರು ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂತಹ ಮುಜಫರ್ ಅಹಮದ್ರನ್ನು ನಾನು ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ಸೋಮೇಶ್ವರ ಪುರಸಭೆಯ ಮಾಜಿ ಅಧ್ಯಕ್ಷರಂತ ನನ್ನ ಆತ್ಮೀಯರಾದಂಥ ರಾಜೇಶ್ ಸ್ವಾಮಿ ಅವರನ್ನು ಸಹ ನಾನು ಆತ್ಮೀಯವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ಊರಿನ ಮುಖಂಡರು, ಉದ್ಯಮಿಯಾಗಿರ್ತಕ್ಕಂಥ ನಮ್ಮ ಎಲ್ಲರಿಗೂ ಚಿರಪರಿಚಿದಂತಹ CA ಮಜೀದ್ ಹಾಜಿ ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದರೆ ಸಹ ರಹಮಾನಿಯಾ ಮಸೀದಿಯ ರಹಮಾನಿಯಾ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ಹಿರಿಯರು ಆಗಿರ್ತಕ್ಕಂಥ ಅಬ್ಬಾಸ್ ಹಾಜಿ ಮಜಲ್ರವರನ್ನು ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ನಮಗೆ ಇವತ್ತು ನಮ್ಮೊಂದಿಗೆ ಎರಡು ಮಾತುಗಳನ್ನು ಆಡಿ ನಮಗೆ ಹುರಿದುಂಬಿಸಿದಂತಹ ಹಯಾತುಲ್ ಇಸ್ಲಾಂ ಮದ್ರಸಾ ಮಾಜಿ ಅಧ್ಯಕ್ಷರಾದಂಥ ಅಬ್ದುಲ್ ಸಲಾಂ ಇವರನ್ನು ಸಹ ನಾನು ಆತ್ಮೀಯವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತಹ ಈ ನಮ್ಮ 407 ಜುಮ್ಮಾ ಮಸೀದಿಯ ಅಧ್ಯಕ್ಷರು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂತಹ
ಜನಾಬ್ ಹಾಜಿ ಇಸ್ಮಾಯಿಲ್ ಕೊಪ್ಪಲ್ರವರು ಸಹ ನಾನು ಈ ಸಂಸ್ಥೆ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ಮಸೀದಿಯ ಮಾಜಿ ಅಧ್ಯಕ್ಷರು ಹಿರಿಯರು ನಮ್ಮ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಜನಾಬ್ ಹಾಜಿ ಅಬ್ಬಾಸ್ ಹಾಜಿ ಪೆರಿಬಲ್ರನ್ನು ಸಹ ನಾನು ಆತ್ಮೀಯವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರು ನನ್ನ ಗೆಳೆಯರಾಗ್ತಕ್ಕಂತಹ ಮೊಹಮ್ಮದ್ ಅಲಿ GI ಹಾಗೂ ಅಫೀಫಾ ಫ್ರೆಂಡ್ಸ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ನನ್ನ ಕಿರಿಯರು ನಮ್ಮ ಊರಿನ ಯುವಕರಾದಂತಹ ಸಿದ್ದಿಕ್ರವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದಂಥ ನಮ್ಮ ರಹೀಮ್ರವರ ಮಗ ರಾಜ್ನವರ ಸ್ನೇಹಿತರಾದಂಥ ಎಲ್ಲರನ್ನು ಈ ಒಂದು ಉದ್ಯಾನವನಕ್ಕೆ ಸಹಕರಿಸಿದ ನೀರು ಕೊಟ್ಟಂತಹ ಈ ಉದ್ಯಾನವನಕ್ಕೆ ಪ್ರತಿಯೊಂದು ತನು ಮನ ಧನಗಳಿಂದ ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ಸಹಕರಿಸಿದಂಥ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ನಾನು ಹೆಸರು ಬಿಟ್ಟು ಹೋಗಿದ್ದರೆ ಕ್ಷಮಿಸಬೇಕು. ಎಲ್ಲರನ್ನು ಸಹ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳನ್ನು ನಾನು ಆತ್ಮೀಯವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಊರಿನ ಹಿರಿಯರು ಗಣ್ಯರು ಮಹನೀಯರು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು RN ಕಲೆಕ್ಷನ್ನ ಬಂಧುಗಳು ಪ್ರತಿಯೊಬ್ಬರಿಗೂ ನನ್ನ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ಊರಿನ ಮಹನೀಯರಿಗೂ ಎಲ್ಲ ಯುವಕರಿಗೂ ಸಂಘಟನೆಯ ಸದಸ್ಯರಿಗೂ ಹಾಗೂ ಈ ಉದ್ಯಾನವನಕ್ಕೆ ನೀರನ್ನು ಕೊಟ್ಟು ನೀರಿನ ಸರಬರಾಜನ್ನು ಕೊಟ್ಟು ನಮಗೆ ಸಹಕರಿಸಿದಂಥ ಶ್ರೀಯುತ ಜಗದೀಶ್ ಉಚ್ಚಿಲ್ ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಅವರನ್ನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ವ್ಯಕ್ತಿ ಈ ಒಂದು ಪಾರ್ಕ್ ಉದ್ಯಾನವನ ಮುಕ್ತಾಯಗೊಳಿಸಬೇಕಾದ ಅದಕ್ಕೆ ಕೊನೆ ಹಂತದಲ್ಲಿ ಒಂದು ಕೈ ಇದ್ದೇ ಇರ್ತದೆ. ಅದೇ ನಮ್ಮ ಹಿದಾಯತ್ ಉಚ್ಚಿಲ್ರವರು, ಅವರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ಈ ಉದ್ಯಾನವನಕ್ಕೆ ಪ್ರತಿಯೊಂದು ಸಸಿ ಗಿಡವನ್ನು ಮರವನ್ನು ಕೊಟ್ಟು ಸಹಕರಿಸಿದ ನಮ್ಮ ಎಲ್ಲ ಹಿರಿಯ ಮಿತ್ರರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಯಾರಾದರೂ ಬಿಟ್ಟು ಹೋಗಿದ್ದಲ್ಲಿ ಕ್ಷಮಿಸಬೇಕು ಅಂತ ಹೇಳ್ಕೊಂಡು ಉದಯ ಸರ್ ಅವರಿದ್ದಾರೆ, ವಿಜಿ ಕಾಂಡಿಮೆಂಟ್ಸಿನ ಮಾಲಕರಾಗಿರ್ತಕ್ಕಂಥ ಕ್ಷಮಿಸಬೇಕು ಅವರು, ನಾನು ಅವರಿಗೂ ಸಹ ನಾನು ಈ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ಉದಯ್ ಕುಮಾರ್ ಅವರಿಗೂ ಮಾಧ್ಯಮ ಮಿತ್ರರವರಿಗೂ ಆರಕ್ಷಣಾ ಠಾಣೆಯ ಪ್ರತಿಯೊಬ್ಬ ನಮ್ಮ ಸಿಬ್ಬಂದಿಯವರಿಗೂ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಅಂತ ಘೋಷಣೆ ಮಾಡ್ತಾ ಇದ್ದೇನೆ. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜೈ ಹಿಂದ್, ಜೈ ಕರ್ನಾಟಕ.